ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಯಾನ ರಕ್ಷಿತಾ ಆಳ್ವ ದೀಪಾವಳಿ ಪರ್ಬ ಬೊಕ್ಕ ದೇವೆರು ಮಾತೆರೆಗ್ಲ ಗೆಡ್ಡೆ ಮಲ್ಪಡಂದು ಕೇಂದ್ರದ ದುಂಬುದ ಮಂತ್ರಿ ಕುದ್ರೋಳಿ ಕ್ಷೇತ್ರದ ಅಭಿವೃದ್ಧಿದ ಸಾರಥಿ ಬಿ ಜನಾರ್ದನ ಪೂಜಾರಿ ಪಂತೆರು ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ನಮ್ಮ ಕುಡ್ಲ ಚಾನೆಲ್ದ 25ನೇ ವರ್ಷದ ದೀಪಾವಳಿ ಗೂಡುದೀಪ ಪಂತ ಉದಿಪನ ಮಲ್ತದು 6 ಎಡ್ಡೆಪು ಬಯಕೆರು 25ನೇ ವರ್ಷ ಕರೆದು 26ನೇ ವರ್ಷಡುಪ್ಪುನ ನಮ್ಮ ಕುಡ್ಲ ಚಾನೆಲ್ದ 25ನೇ ವರ್ಷದ ದೀಪಾವಳಿ ನಮ್ಮ ಕುಡ್ಲ ಗೂಡುದೀಪ ಪಂತ ಬುಧಾರ ಕುಡ್ಲದ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ನಡೆತಡು ರಾಜ್ಯದ ದುಂಬುದ ಮಂತ್ರಿ ಕೃಷ್ಣ ಜೆ ಪಾಲೆಮಾರ್ ಬೊಕ್ಕ ಬಿನ್ನಿರು ಇತ್ತದು ಕೇಂದ್ರದ ದುಂಬುದ ಮಂತ್ರಿ ಕುದ್ರೋಳಿ ಕ್ಷೇತ್ರದ ಅಭಿವೃದ್ಧಿದ ಸಾರಥಿ ಬಿ ಜನಾರ್ದನ ಪೂಜಾರಿಯರು ಮಾಲತಿ ಜೆ ಪೂಜಾರಿಯರನ ಒಟ್ಟುಗು ತುಡರು ಪೊತ್ತಾದು ನಮ್ಮ ಕುಡ್ಲ ಗೂಡುದೀಪ ಪಂಥ ಉದಿಪನ ಮಲ್ತೆರು ಕೃಷ್ಣ ಜೆ ಪಾಲೆಮಾರ್ ಗೂಡುದೀಪ ಅಕ್ಕರ್ದು ಪಂತೋಗು ಚಾಲನೆ ಕೊರಿಯರು ಕೃಷ್ಣ ಜೆ ಪಾಲೆಮಾರ್ ಪಾತಿರ್ದು ದಕ್ಷಿಣ ಕನ್ನಡ ಜಿಲ್ಲೆದ ಪೆರ್ಮದ ದಿನ ಒಂದು ಇಂಚಿನ ಒಂಜಿ ನಡಪೆರ ಉಂಡೊಂದು ಎಂಕುಲೆ ಎಲ್ಲೆಡು ಗೂಡುದೀಪ ಮಲ್ತೊಂದು ಪುನಗ ಎನ್ನದಿಜ್ಜಾಂಡು ಇತ್ತೆ ಮಾತಾ ಕಡೆಟ್ಟು ಗೂಡುದೀಪ ಪಂತ ನಡ್ತೊಂದುಂಡು ಅವು ನಮ್ಮ ಕುಡ್ಲರ್ದು ಸುರು ಆತಂಡು ನಮ್ಮ ಜಿಲ್ಲೆದ ಸಂಸ್ಕೃತಿನು ನಮ್ಮ ಕುಡ್ಲ ಒರಿಪಾವುಂಡು ಬರೋದುಂಡು ಅವು ಪೆರ್ಮೆದ ಸಂಗತಿ ಒಂದು ಹೆಚ್ಚೆಚ್ಚ ನಡಪೋಡು ನನದ ಅಲ್ಮೋಗು ತಿಕ್ಕೋಡು ದೀಪಾವಳಿ ಮಾತೆರೆಗ್ಲ ಎಡ್ಡೆ ಮಲ್ಪಡಂದು ಪಂಡೆರು. ವಿಶೇಷವಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಹೆಮ್ಮೆಯ ದಿನ ಅಂತ ಹೇಳಬೇಕು. ಯಾಕಂತ ಹೇಳಿದರೆ ಇವತ್ತು ಗೂಡುದೀಪ ಸ್ಪರ್ಧೆ ಹಿಂದಿನ ಕಾಲದಲ್ಲಿ ನಾವೆಲ್ಲ ಚಿಕ್ಕದಿರುವಾಗ ಗೂಡುದೀಪ ಮಾಡುವಾಗ ನಾವೆಲ್ಲ ಗ್ರಹಿಸ್ತಿಲ್ಲ ಇನ್ನು ಮುಂದೆ ಈ ಗೂಡುದೀಪ ಮಾಡಲಿಕ್ಕಿದೆ, ಇಂಥ ಒಂದು ಸಂಪ್ರದಾಯ ಮೆರೀತದೆ, ಅದು ಉಳಿತದೆ ಅಂತ ಹೇಳುವಂಥ ಭಾವನೆ ನಮ್ಮಲ್ಲಿ ಇಲ್ಲ ಆಯಿತು. ಇವತ್ತು ಗೂಡುದೀಪ ಸ್ಪರ್ಧೆ ಇವತ್ತು ಜಿಲ್ಲಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ನಡೀತಾ ಇದೆ. ಕಾರಣ ಏನು ಅಂತ ಹೇಳಿದರೆ ಇವತ್ತು ನಮ್ಮ ಕುಡ್ಲದ ವತಿಯಿಂದ ಒಬ್ಬ ಮಾಧ್ಯಮ ವಾಹಿನಿಯ ಮುಖಾಂತರ ಇವತ್ತು ಇಂತಹ ಸ್ಪರ್ಧೆ ಮಾಡಲಿಕ್ಕೆ ಮುಂದೆ ಬಂದು 27 ವರ್ಷಗಳಿಂದ ನಿರಂತರವಾಗಿ ಈ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಈ ಸ್ಪರ್ಧೆಯ ಮುಖಾಂತರ ಜನರಿಗೆ ಎಲ್ರಿಗೂ ಒಂದು ವಿಶ್ವಾಸ ಮತ್ತು ಭಾಳ ಒಂದು ಆಶಾಕಿರಣವಾಗಿ ಇವತ್ತು ಉಳಿದಿದೆ ಈ ಗೂಡುದೀಪ ಸ್ಪರ್ಧೆ. ಮೇಯರ್ ಮನೋಜ್ ಕುಮಾರ್ ಕೋಡಿಕಲ್, ದುಂಬುದ ಮಂತ್ರಿ ಕೆಪಿ ಅಭಯಚಂದ್ರ ಜೈನ್, ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಗುರ್ಕಾರ್ ಚಿತ್ತರಂಜನ್ ಬೋಳಾರ, ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿ ಗುರ್ಕಾರ್ ಎಚ್ಎಸ್ ಸಾಯಿರಾಮ್, ಕಾರ್ಯಾಂತರ ಮಾಧವ ಸುವರ್ಣ, ಪಣವು ಅಧಿಕಾರಿ ಪದ್ಮರಾಜ್ ರಾಮಯ್ಯ ಪೂಜಾರಿ, ರವಿಶಂಕರ ಮಿಜಾರ್, ಶೇಖರ ಪೂಜಾರಿ, ಶೈಲೇಂದ್ರ ವೈಸುವರ್ಣ, ಹರಿಕೃಷ್ಣ ಬಂಟ್ವಾಳ, ಡಾಕ್ಟರ್ ಅನಸೂಯ ಸಾಲಿಯಾರ್, ಡಾಕ್ಟರ್ ಬಿಜಿ ಸುವರ್ಣ, ಪಿಕೆ ಗೌರವಿ ಇಂಚ ಕ್ಷೇತ್ರದ ಪದಾಧಿಕಾರಿಗಳು, ಕೆಎಂಎಫ್ ಕುಡ್ಲದ ಗುರ್ಕಾರ್ ಕೆಪಿ ಸುಚರಿತ ಶೆಟ್ಟಿ ಪಾಲ್ದೆ ತೊಂಡೆರು. ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರು ಅಣ್ಣೆ ಮೆಗ್ಗೆಲ್ಲು, ಹರೀಶ್ ಬಿ ಕರ್ಕೆರ, ಸುರೇಶ್ ಬಿ ಕರ್ಕೆರ, ಮೋಹನ ಬಿ ಕರ್ಕೆರ, ಲೀಲಾಕ್ಷ ಬಿ ಕರ್ಕೆರ ಬೊಕ್ಕ ಸಂತೋಷ್ ಬಿ ಕರ್ಕೆರ ಈ ಪೊರ್ತುಡಿತ್ತೆರು. ಕದ್ರ ನವನೀತ ಶೆಟ್ಟಿ ಬೊಕ್ಕ ಭಾಸ್ಕರ್ ರೈ ಕುಕ್ಕುವಳ್ಳಿ ಕಾರ್ಯಕ್ರಮ ಸುಧಾರ್ತು ಕೊರಿಯರು. ಪ್ರೊಫೆಸರ್ ಎಂಎಸ್ ಕೋಟ್ಯಾನ್ ಸೊಲ್ಮೆ ಸಂದಾಯರು. ಮಾತೆರೆಗಳ ಮೂಲ ಸೇರ್ಜಿನಕಲಿಗೆ ಎಡ್ಡೆ ಮಲ್ಪಡುವೆ ಪಡೆದು ದೀಪಾವಳಿದ ಸಂದೇಶನ ಕೊರೆದು ಏನು ರಡ್ಡು ಪಾತ್ರ ನಮಗಿವೆ. ಉಲ್ಲ ಮೀಸಲಾತಿ ಇಚಾರಡು ರಾಜ್ಯ ಸರ್ಕಾರ ಆಯೋಗ ಕಟ್ಟೆರೆ ದುಂಬು ಬತ್ತನೆಕ್ ಒಡಿಪು ಚಿಕ್ಕಮಗಳೂರು ಲೋಕಸಭಾ ಸದಸ್ಯರು ಕೋಟಾ ಶ್ರೀನಿವಾಸ ಪೂಜಾರಿ ವಿರೋಧ ತೋಜಾದಿರು. ಒಡಿಪು ಚಿಕ್ಕಮಗಳೂರು ಲೋಕಸಭಾ ಸದಸ್ಯರು ಕೋಟಾ ಶ್ರೀನಿವಾಸ ಪೂಜಾರಿ ಒಡಿಪುಡು ಸುದ್ದಿಗಾರರ ಪಾತಿರ್ದು ಉಲ್ಲ ಮೀಸಲಾತಿ ಇಚಾರಡು ರಾಜ್ಯ ಸರ್ಕಾರ ಆಯೋಗ ಕಟ್ಟೆರೆ ದುಂಬು ಬೈದ್ನೆಕ್ ವಿರೋಧ ತೋಜಾದು ಒಂದು ಪೊಕ್ಕಡೆ ಕಾಲೆಸದೆಪ್ಪರೆ ಸರ್ಕಾರದ ತೊಂದನ ಕ್ರಮ ಆದುಂಡೊಂದು ದೂರ್ಯರು. ಈ ದುಂಬು ಎಂಕ್ಲಿನ ಸರ್ಕಾರ ಒಪ್ಪುನಗ ಉಲ್ಲ ಮೀಸಲಾತಿ ಜಾರಿಗೆ ಕನೆಯರೆ ನಿರ್ಧಾರ ಮಲ್ದಿತ್ತ. ಆಂಡ ಅಪಗ ರಾಜ್ಯ ಸರ್ಕಾರಗೂ ಅಧಿಕೃತ ಅಧಿಕಾರ ಇಚ್ಚಾಂಡ್ ಕೇಂದ್ರ ಸರ್ಕಾರದ್ದು ಒಪ್ಪಿಗೆ ಪಡೆವುಡೊಂದು ನಿಯಮ ಇತ್ತಂಡ್. ಇತ್ತೆ ಸುಪ್ರೀಂ ಕೋರ್ಟ್ ಉಲ್ಲ ಮೀಸಲಾತಿ ಪನ್ಪುನ ವಿಚಾರಡು ರಾಜ್ಯ ಸರ್ಕಾರಕ್ಕೂ ಅವಕಾಶ ಮಲ್ತು ಕೊರ್ದು ತೀರ್ಪು ಕೊರ್ತುಡು. ಅಂಚಾದುಪ್ಪುನಗ ಇತ್ತೆ ಬೊಕ್ಕೊಂಚೆ ಆಯೋಗ ಕಟ್ಟುನ ಅಗತ್ಯ ದಾನೆಂದು ಕೋಟಾ ಶ್ರೀನಿವಾಸ ಪೂಜಾರಿ ಪ್ರಶ್ನೆ ಪಾಡಿಯರು. ಇಂದು ಪೊಕ್ಕಡೆ ಕಾಲೆಸೆದೆಪ್ಪುನ ತಂತ್ರ ಸಮುದಾಯನು ತಪ್ಪು ಸಾದಿಗು ಒಯ್ಪುನಕ್ಕೇನೆ ಇಂದು ದೂರುನ ಲೋಕಸಭಾ ಸದಸ್ಯರು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಗಟ್ಟಿ ನಿರ್ಧಾರದ ತೊಂದು ಉಲ ಮೀಸಲಾತಿ ಜಾರಿಗೆ ಮಲ್ಪೊಡೊಂದು ಕೋಟ ಶ್ರೀನಿವಾಸ್ ಪೂಜಾರಿ ಒತ್ತಾಯ ಮಲ್ದಿರು. ಒಳ ಮೀಸಲಾತಿ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ
ವಿನಾಕಾರಣ ಆಯೋಗ ರಚನೆ ಮಾಡುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಹಿಂದೆ ನಮ್ಮದೇ ಸರ್ಕಾರ ಇರುವಾಗ ಒಳ ಮೀಸಲಾತಿ ತರಲಿಕ್ಕೆ ನಾವು ನಿರ್ಧಾರವನ್ನು ತಗೊಂಡೆವು. ಆವಾಗ ರಾಜ್ಯ ಸರ್ಕಾರಕ್ಕೆ ಅಧಿಕೃತವಾದ ಅಧಿಕಾರ ಇರಲಿಲ್ಲ. ಕೇಂದ್ರ ಸರ್ಕಾರದಿಂದ ಅಥವಾ ಸಂಬಂಧಪಟ್ಟಂಥ ಇಲಾಖೆಗಳಿಂದ ಅನುಮತಿಯನ್ನು ಪಡಿಬೇಕಾಗಿತ್ತು, ನಿಯಮಗಳಿತ್ತು. ಆದರೆ ಇವತ್ತೇನಾಗಿದೆ, ಸುಪ್ರೀಂ ಕೋರ್ಟ್ ಕೊಟ್ಟಂಥ ತೀರ್ಪಿನ ಆಧಾರದಲ್ಲಿ ಒಳ ಮೀಸಲಾತಿಯನ್ನು ಹಂಚಿಕೆ ವಿಚಾರ ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಅಧಿಕಾರ ಇದೆ ಅಂತೇಳಿ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಆದೇಶ ಇವತ್ತು ಅವರ ನೆರವಿಗೆ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪಿನ ನಂತರ ಹಿಂದಿನ ಸರ್ಕಾರ ಒಳ ಮೀಸಲಾತಿಗೆ ನಿರ್ಧಾರ ತೆಗೆದುಕೊಂಡಂಥ ನಂತರ ಈಗ ಮತ್ತೊಂದು ಆಯೋಗ ರಚನೆ ಮಾಡುವಂಥ ಅವಕಾಶವೇ ಮತ್ತು ಅಗತ್ಯವೇ ಇಲ್ಲ ಅನ್ನೋದು ನಮಗೆ ಸ್ಪಷ್ಟ ಆಗ್ತಾ ಇದೆ. ಒಂದು ವೇಳೆ ಮತ್ತೊಂದು ಆಯೋಗ ರಚನೆ ಮಾಡಬೇಕು ಅಂತ ಅನಿಸಿದರೆ ಒಂದಷ್ಟು ಕಾಲಹರಣ ಮಾಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ ಅಂತ ಅಂದ್ಕೊಳ್ಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನಾನು ಆಗ್ರಹಪಡಿಸೋದು, ವ್ರತ ಕಾಲಹರಣ ಮಾಡುವಂಥದ್ದು ಮತ್ತು ಆ ಸಮುದಾಯವನ್ನು ತಪ್ಪುದಾರಿಗೆಳೆಯುವಂಥ ಪ್ರವೃತ್ತಿಯನ್ನು ಬಿಟ್ಟು ಸಿದ್ದರಾಮಯ್ಯನವರು ದಿಟ್ಟವಾದಂಥ ನಿರ್ಧಾರ ತಗೊಂಡು ನಾವು ಹಿಂದೆ ಸರ್ಕಾರ ಮಾಡಿದಂತೆ ಒಳ ಮೀಸಲಾತಿಯನ್ನು ತಕ್ಷಣ ಜಾರಿಗೆ ತರಬೇಕು ಅನ್ನೋದು ನನ್ನ ಆಗ್ರಹ. ದಾಲ ಪುದರ್ಡ್ ಇಜ್ಜಂದಿನ ಗೆನ್ನನ್ನು ಸಾರತ್ತ ಒರ್ಮನೂತ ಎಲ್ಪತ್ತೇಳಿಟ್ಟು ತಮಿಳು ಸಿನಿಮಾಗು ನಾಯಕ ಮಲ್ತೇರು. ಅವು ಪೆರ್ಮೆದ ಸಂಗತಿ 10 ಭಾಷೆಲಿಡು ಎನ್ನ 750 ಸಿನಿಮಾ ಕಡತದೆಂದು ಡಾಕ್ಟರ್ ಸುಮನ್ ತಲ್ವಾರ್ ಪಂತಿರು. ನಮ್ಮ ಕುಡ್ಲ ಗೂಡುದೀಪ ಪಂತಡು ನಮ್ಮ ಕುಡ್ಲ ಪ್ರಶಸ್ತಿದ ಮರ್ಯಾದಿದೆ ತೊಂದು 6 ಪಾತೆರಿಯರು. ನಮ್ಮ ಕುಡ್ಲ ಚಾನಲ್ ವರ್ಷಲ ಗೂಡುದೀಪ ಪಂತದ ಪೊರ್ತುಡು ಬೇತೆ ಬೇತೆ ಕ್ಷೇತ್ರದ ಸಾಧಕಿರನ್ನು ಗುರ್ತು ಮಲ್ತದು ಪ್ರಶಸ್ತಿಲೇನು ಕೊರೋಂದು ಬೈದಂಡು ಐಟ್ ನಮ್ಮ ಕುಡ್ಲ ಬೊಕ್ಕ ನಮ್ಮ ತುಳುವೇರು ಪ್ರಶಸ್ತಿ ಪ್ರದಾನ ಪ್ರಶಸ್ತಿಲಾದಿತ್ತದು ಬಿನ್ನೆರ್ನ ಒಟ್ಟು ಸೇರಿಗೆಡು ಪ್ರಶಸ್ತಿಲೇನು ಸಾಧಕೆರೆಗೂ ಕೊರ್ದು ಮರ್ಯಾದೆ ಮಲ್ತಂಡು. ಕನ್ನಡ, ತಮಿಳು, ತೆಲುಗು ಸೇರ್ದು ಬೇತೆ ಬೇತೆ ಭಾಷೆಲಿನ ಸಿನಿಮಾ ನಟೆ ಆದು ಪುದರ್ ಪೋಯಿನ ಪೆರ್ಮೆದ ತುಳುವೆ ಸುಮನ್ ತಲ್ವಾರ್ಗ್ ನಮ್ಮ ಕುಡ್ಲ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತಂಡು. ಪಿದಾಯ್ ದೇಶಲೆಡು ತುಳು ಕನ್ನಡ ಭಾಷೆಲಿನ ಪೆರ್ಮೆದ ಸಾಧಕರು ಸರ್ವೋತ್ತಮ ಶೆಟ್ಟಿ ಅಬುದಾಬಿಯರಿಗೂ ನಮ್ಮ ತುಳುವೇರು ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತಂಡು. ವರ್ಷಲ ನಮ್ಮ ಕುಡ್ಲ ಚಾನಲ್ ತಾಪಕರು ಬಿಪಿ ಕರ್ಕೇರ ನೆಂಪುಡು ಸಂಘ ಸಂಸ್ಥೆಲಿಗೂ ಸೇವಾ ಪ್ರಶಸ್ತಿ ಕೊರೋಂದಿತ್ತದು ಬೆಂಗಳೂರುಡು ಸಮಾಜ ಸೇವೆ ಮಲ್ತದು ಮಲ್ಲ ಪುದರ್ ಪಡೆಯಿನ ಬಿಲ್ಲವ ಅಸೋಸಿಯೇಷನ್ಗೂ ಮರ್ಯಾದೆ ಮಲ್ತಂಡು. ಬಿಲ್ಲವ ಅಸೋಸಿಯೇಷನ್ ಗುರ್ಕಾರರು ವೇದಕುಮಾರ್ ಬಿಪಿ ಕರ್ಕೇರ ಸೇವಾ ಪ್ರಶಸ್ತಿದೆ ತೊಂಡೇರು. ಗೂಡುದೀಪ ಬೊಳ್ಳಿ ಪರ್ಪದ ಸಂಭ್ರಮಡು ನಮ್ಮ ಕುಡ್ಲ ಸಂಸ್ಥೆದ ನಿರ್ದೇಶಕರಿನ ಅಪ್ಪೆ ಲಕ್ಷ್ಮೀ ಬಿಪಿ ಕರ್ಕೇರ ನೆಂಪುಗಾದು ಪೊಂಜೋಲಿಗೆ ಸೇವಾ ಪ್ರಶಸ್ತಿ ಸುರುಮಲ್ದಿತ್ತದು ಸಮಾಜ ಸೇವಕರು ತುಂಬದ ಪ್ರಿನ್ಸಿಪಾಲರು ಕುಡ್ಲದ ಶ್ರೀಮತಿ ಶಶಿಲೇಖರಿಗೆ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತಂಡು. ನಮ್ಮ ಕುಡ್ಲ ಬಾಲ ಪ್ರತಿಭಾ ಪ್ರಶಸ್ತಿ ಕೊರೊಂದಿತ್ತದು ಈ ಸರ್ತಿ ಕುಡ್ಲ ದಸರೋಡು ಶಾರದೆ ಅದು ಟ್ಯಾಬ್ಲೋಡು ಪಾಲ್ದೆ ತೊನ್ನ ಕುಮಾರಿ ತೃಷ್ಣಾ ನವೀನ್ ಸುರತ್ಕಲ್ರೆಗ್ ಬಾಲ ಪ್ರತಿಭಾ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ತಂಡು. ಗೂಡುದೀಪ ಪಂಥದ ಕಾರ್ಯುಡು ಸಂಘಟಕರಾದ ನಮ್ಮ ಕುಡ್ಲ ಸಂಸ್ಥೆದೊಟ್ಟುಗುಪ್ಪುನ ಶಾರದಾ ವಿದ್ಯಾಲಯ ಕುಡ್ಲದ ಪ್ರಿನ್ಸಿಪಾಲರು ಬೊಕ್ಕ ಈ ವರ್ಷ ಬೆಂಗಳೂರುಡು ಎಡ್ಡೆ ಮಾಸ್ಟರ್ ಪ್ರಶಸ್ತಿಗೆ ಸಂದನ ದಯಾನಂದ ಕಟೀಲ್ರೆಗ್ ಮರ್ಯಾದೆ ಸಮ್ಮನ ಮಾಲ್ತಂಡು. ಪ್ರಶಸ್ತಿದೆ ತೊನ್ನ ಸುಮನ್ ತಲ್ವಾರ್ ಪಾತೆಡ್ದು ಕುಡ್ಲದ ಊರ್ದಕ್ಲು ಸೇರ್ದು ತನ್ಕ್ ಕುಡ್ಲದ ಪುರ ಭವನಡು ಸಮ್ಮನ ಮಲ್ತದು ಗುರ್ತು ಮಲ್ದಿತ್ತಿರು. ತಾನು ಚೆನ್ನೈಡು ಪುಟ್ಟುಂಡಲ ಅಪ್ಪೆಮ್ಮೆ ಅತ್ತಾವರ ಬೋಳಾರದಕ್ಲು ಸಾರತ್ತ 977 ತಮಿಳು ಸಿನಿಮಾಗು ಎನ್ನನು ನಾಯಕಿ ಆದು ಮಲ್ತಿರು. 10 ಭಾಷೆಲಿಡು ಎನ್ನ 750 ಸಿನಿಮಾ ಕಡತದುಂಡು. ಪ್ರಶಸ್ತಿ ಕೊರ್ನ ನಮ್ಮ ಕುಡ್ಲ ಸಂಸ್ಥೆಗೂ ಸೊಲ್ಮೆ ಸಂದಾವೆಂದು ಪಂಡೆರು. ಸುರುಟು ಯಾನ್ ಇನಿ ಮೂಲು ಈ ಅವಾರ್ಡ್ ಎಂಕ್ ತಿಕ್ಕಿದಿನ ಪನ ಭಾರಿ ಖುಷಿ. ಸುಮಾರು ಅವಾರ್ಡ್ ಎಂಕ್ ಬೈದಂಡು ಈ 40 ವರ್ಷೋಡು ಸುಮಾರು. ಬಟ್ ಇನಿ ಎನ್ನ ಊರುಡು ಎನ್ನ ಜಾತಿದ ದೇವಸ್ಥಾನೋಡು ಹೆಂಗೆ ಬರ್ಪಿಮ ನಾವು ಬಾಲಿ ಮಲ್ಲ ಒಂಜಿ ಅವಾರ್ಡ್ ಬಂದು ಯಾನ್ ಫೀಲ್ ಮಲ್ಪುನು. ನಾನು ಒಂಜಿ ಪಿಕ್ಚರ್ ಮಲ್ತದ ರಿಟೈರ್ ಹಾಕ ಬಂದಿತ್ತೆ. ಬಟ್ ಇನಿ 750 ಪಿಕ್ಚರ್ ಕ್ರಾಸ್ ಆತಂಡು, 10 ಭಾಷೆಡು ಕ್ರಾಸ್ ಆತಂಡು. ಯಾನೇ ಎನ್ನಿಜ 100 ಪಿಕ್ಚರ್ ತೆಲುಗುಡು
ಒಂಜಿ ಬೇತೆ ಊರಿಗೆ ಪೋದು ಬೇತೆ ಒಂಜಿ ಭಾಷೆಡು ನೂದು ಪಿಕ್ಚರ್ ತೆಲುಗು ಹೀರೋ ಕ್ರಾಸ್ ಮಲ್ತು ನೂತ ರಡ್ಡನ ಪಿಕ್ಚರ್ಲ ಐತೆ ಆವೊಂದುಂಡು ಐತೆ ಎನ್ನ ಏಜ್ ಎನ್ನ ನೆಕ್ ಸ್ಟೋರಿ ಒಂಜಿ ಆವೊಂದುಂಡು ಶೂಟಿಂಗ್ ಆವೊಂದುಂಡು ಅಂಚನೆ ತಮಿಳಿಲ್ಲ 5 ಪಿಕ್ಚರ್ ಆತನು ಕನ್ನಡಲ ಮಲ್ತಿದೆ ದುಬುರಾಯನ ಎನ್ನು ಎಂಚ ಬಂದಾಗ ನಮ್ಮ ದೇವರನ ಒಂದು ಶಕ್ತಿ ದೇವರನ ನಮ್ಮ ನಂಬಿಕೆ ಒಂಜಿ ಉಂಡು ನಮ್ಮ ಊರದ ಶಕ್ತಿ ನಮ್ಮ ದೈವದ ಶಕ್ತಿ. ಸರ್ವೋತ್ತಮ ಶೆಟ್ಟಿ ಪಾತೆಡ್ದು ನಮ್ಮ ರಾಜ್ಯ ದೇಶ ಮಾತ್ರ ಅತ್ತು ಪಿದೈ ದೇಶುಡ್ಲ ಇಲ್ಲಡೆ ನಮ್ಮ ಕುಡ್ಲ ಚಾನಲ್ದ ಪುದರುಂಡು ಅವು ಪೆರ್ಮೆದ ಸಂಗತಿ 40 ವರ್ಷಡು ಅಬುದಾಬಿಡುಲ್ಲೆ ತುಳು ಕನ್ನಡ ಬಣ್ಸ್ ಇಂಚ ಬೇತೆ ಸಂಘೊಲಿನ ಕಟ್ಟದೆ ಬೇತೆ ಸಂಘೊಲಿಕ್ಲ ಪ್ರೇರಣೆ ಆದುಲ್ಲೆಂದು ಪನ್ಯರೆ ಪೆರ್ಮೆ ಅಪ್ಪುಂಡು ಪಂಡಿರು. 25ನೇ ವರ್ಷ ಬೊಳ್ಳಿ ಪರ್ಬನ ಆಚರಿಸನ್ನ ನಮ್ಮ ಕುಡ್ಲ ಸಂಸ್ಥೆಗೆ ಎನ್ನ ಉಡಲದಿಂಜಿನ ಅಭಿನಂದನೆ ಸಲ್ಲಿಸೊಂದುಲ್ಲೆ ಲೀಲಕ್ಷಣ್ಣ ಸನ್ಮಾನ ಮಲ್ತಾರು ಬಾರಿ ಪೊರ್ಲದ ಸನ್ಮಾನ ಮಲ್ತಾರು ವೇದಿಕೆ ಗಣ್ಯಾದಿ ಗಣ್ಯರು ಸನ್ಮಾನ ಮಲ್ತಾರು. ಈ ಸನ್ಮಾನ ಎಂಕ ಸಂದಿನ ಹತ್ತು ಇವೇ ಹಿಡಿತಿನ ಮಾತ ತುಳುವರೆಗಳು ಸಂದೋಡು ನಮ್ಮ ಕುಡ್ಲ ನಮ್ಮ ರಾಜ್ಯಡು ಮಾತ್ರತ್ತು ನಮ್ಮ ಜಿಲ್ಲೆಡು ಮಾತ್ರತ್ತು ನಮ್ಮ ದೇಶಡು ಮಾತ್ರತ್ತು ವಿದೇಶಡು ಇಲ್ಲದಗಳು ಪಾತ್ರದ ಪುನಃ ಒಂಜಿ ಟಿವಿ ಚಾನಲ್ ಪಂಡ ಅವು ನಮ್ಮ ಕುಡ್ಲ ಟಿವಿ ಚಾನಲ್. ವೇದಕುಮಾರ್ ಪಾತಿರ್ದು 1975 ಬೆಂಗಳೂರು ಬಿಲ್ಲವ ಅಸೋಸಿಯೇಷನ್ ಶುರುವಾತುಂಡು. ಈ ಪ್ರಶಸ್ತಿನ ಬೆಂಗಳೂರದ ಬಿರುವೆರೆಗೆ ಸಂದುಡು ನಮ್ಮ ಕುಡ್ಲ ಸಂಸ್ಥೆಗೂ ಸೊಲ್ಮೆ ಸಂದಾವೆ. ಬೆಂಗಳೂರುಡು ಅಚ್ಪ ಜನಕ್ಕೂ ಬರವು ಕಲ್ಪರೆ ಧರ್ಮಗೂ ಹಾಸ್ಟೆಲ್ ವ್ಯವಸ್ಥೆ ಮಲ್ದ ನನೊಂಜಿ ಶಾಲೆ ಮಲ್ತೊಂದುಲ್ಲ ನಿಕ್ಲಿನ ಆಶೀರ್ವಾದ ಉಪ್ಪಡಂದು ಪಂಡೇರು. ಈ ಸಂಸ್ಥೆ 1975ರಲ್ಲಿ ಪ್ರಾರಂಭವಾಗಿ 76ರಲ್ಲಿ ಈ ಸಂಸ್ಥೆಯನ್ನು ನೋಂದಣಿಪಡಿಸಲಾಗಿದೆ. ಇಲ್ಲಿ ನಮ್ಮ ಕುಡ್ಲ ಟಿವಿ ಚಾನಲ್ನವರು ಬಿಲ್ಲವ ಅಸೋಸಿಯೇಷನ್ ಬ್ಯಾಂಗ್ಳೂರನ್ನು ಗುರುತಿಸಿ ನಮಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಈ ಪ್ರಶಸ್ತಿ ಬ್ಯಾಂಗ್ಳೂರಿನಲ್ಲಿ ಇರತಕ್ಕಂಥ ಎಲ್ಲ ಬಿಲ್ಲವರಿಗೆ ಸೇರತಕ್ಕಂಥ ಎಲ್ಲ ಬಿಲ್ಲವರ ಪರವಾಗಿ ನಾನು ನಮ್ಮ ಕುಡ್ಲ ಸಂಸ್ಥೆಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀಮತಿ ಶಶಿಲೇಖ ಪಾತಿರ್ದು ಎಂಕುಲುವ ಉದ್ದೇಶದಿ ಒಂದು ಸಮಾಜ ಸೇವೆ ಮಲ್ಪುವನ ಅವು ಸತ್ಕಾರ ದೆತನೊಡುಂದತ್ತು ಒಂದು ಎಂಕ್ಲಿಡ ಆಂಕಾರ ಪುಟ್ಟುಪಾಡಂದೆ ಉಪ್ಪಡಂದು ಪಂಡೆರು. ಬಹುಶಃ ಕರಾವಳಿ ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯ ಒಂದು ವಾಹಿನಿ ಒಂದು ಚಾನೆಲ್ ಅಂತ ಇದ್ದರೆ ಅದು ನಮ್ಮ ಕುಡ್ಲ ಅನ್ನುವಾಗಲೇ ನಮಗೆ ಏನೋ ಒಂದು ಆತ್ಮೀಯತೆ, ಅದು ನಮ್ಮದೇ ಅಂತ ನಮ್ಮ ತುಳುವರದೇ ಅಂತ ಒಂದು ಭಾವನೆ ಬರ್ತದೆ. ನಾವು ಯಾವುದೋ ಒಂದು ಮೂಲ ಉದ್ದೇಶ ಇಟ್ಟುಕೊಂಡು ನಾವು ಕೆಲಸ ಮಾಡ್ತೇವ, ಯಾವ ಉದ್ದೇಶಕ್ಕಾಗಿ ನಮ್ಮ ಸಮಯ ನಮ್ಮ ಕಮಿಟ್ಮೆಂಟ್ ನಮ್ಮ ಎನರ್ಜಿ ಎಲ್ಲ ಹಾಕ್ತೇವ, ಇದು ಖಂಡಿತ ಇಲ್ಲಿ ನಿಂತು ಸತ್ಕಾರ ಸ್ವೀಕರಿಸುವುದಕ್ಕಂತೂ ಖಂಡಿತ ಅಲ್ಲ. ನಾನು ದೇವರ ಹತ್ರ ಪ್ರಾರ್ಥಿಸುವುದು ಏನಂದರೆ ಇಂಥ ಸತ್ಕಾರಗಳು ನಮ್ಮನ್ನು ನಮ್ಮ ದಾರಿಯಿಂದ ವಿಚಲಿತಗೊಳಿಸದಿರಲಿ, ನಮ್ಮ ಮನಸ್ಸಿನಲ್ಲಿ ಅಹಮ್ಮನ್ನು ಹುಟ್ಟು ಹಾಕದಿರಲಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡುತ್ತಾ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ, ಶಾಸಕರು ವೇದವ್ಯಾಸ್ ಕಾಮತ್ ಬೊಕ್ಕ ಗುರ್ಮೆ ಸುರೇಶ್ ಶೆಟ್ಟಿ, ಕಟೀಲ್ ಶ್ರೀ ಲಕ್ಷ್ಮೀನಾರಾಯಣ ಆಸ್ರಣ್ಣ, ಕನ್ನಡ ಸಾಹಿತ್ಯ ಪರಿಷತ್ತದ ದುಂಬದ ಗುರ್ಕಾರ್ ಡಾಕ್ಟರ್ ಹರಿಕೃಷ್ಣ ಪುನರೂರು, ನಾಟಕ ಕಲಾವಿದರಾಯಿನ ಒಕ್ಕೂಟದ ಗುರ್ಕಾರ್ ಲಕ್ಷ್ಮಣಕುಮಾರ್ ಮಲ್ಲೂರು, ಉದ್ಯಮಿ ಶಶಿಧರ ಶೆಟ್ಟಿ ಮಲಾರ್, ಕುದ್ರೋಳಿ ಕ್ಷೇತ್ರದ ಪದ್ಮರಾಜ್ ರಾಮಯ್ಯ ಪೂಜಾರಿ, ಮಾಧವ ಸುವರ್ಣ ಇಂಚ ಬೇತೆ ಕ್ಷೇತ್ರ ವಲಯದ ನಾಯಕರು ಬಿನ್ನೆರಾದ ಪಾಲ್ದೆ ತೊಂಡಿರು. ನಮ್ಮ ಕುಡ್ಲ ಚಾನಲ್ ನಿರ್ದೇಶಕರು ಅಣ್ಣೆ ಮೆಗ್ಗೆಲ್ಲು, ಹರೀಶ್ ಬಿ ಕರ್ಕೆರ, ಸುರೇಶ್ ಬಿ ಕರ್ಕೆರ, ಮೋಹನ್ ಬಿ ಕರ್ಕೆರ, ಲೀಲಾಕ್ಷ ಬಿ ಕರ್ಕೆರ ಬೊಕ್ಕ ಸಂತೋಷ್ ಬಿ ಕರ್ಕೆರ ಈ ಪೊರ್ತುಡಿತ್ತಿರು. ನಮ್ಮ ಕುಡ್ಲ ಸಂಸ್ಥೆದ ಕದ್ರ ನವನೀತ ಶೆಟ್ಟಿ, ಭಾಸ್ಕರ್ ರಾಯ್ ಕುಕ್ಕುವಳ್ಳಿ, ದಯಾನಂದ ಕಟೀಲ್, ನಿತಿನ್ ಸಾಲಿಯನ್ ಕೊಟ್ಟಾರ, ಶೀಲಾ ಕುಂದರ್ ಬೊಕ್ಕಪಟ್ನ, ಜಯ ರಮೇಶ್ ರೈ ಬಜಾಲ್, ಡಾಕ್ಟರ್ ಪ್ರಿಯಾ ಹರೀಶ್ ಕೊಂಚಾಡಿ, ಸುರೇಖಾ ಶೆಟ್ಟಿ ಕಾವೂರು, ರಕ್ಷಿತಾ ಆಳ್ವ, ಚಂದ್ರಿಕಾ ನಾಗರಾಜ್ ಕಾರ್ಯಕ್ರಮ ಸುಧಾರ್ತು ಕೊರಿಯರು. 2ನೇ ವರ್ಷದ ಮಂಗಳೂರು ಯುವ ದಸರಾ 2024 ದೀಪಾವಳಿ ಸಂಭ್ರಮ ಸ್ಟಾರ್ ಮ್ಯೂಸಿಕಲ್ ನೈಟ್ ಕಾರ್ಯಕ್ರಮ ನವೆಂಬರ್ 2 ಕುಡ್ಲದ ಕರಾವಳಿ ಉತ್ಸವ ಮೈದಾನಡು 8ನೇ ಮಲ್ದಾಂದು ಕಾರ್ಯಕ್ರಮದ ಸಂಘಟಕರು ಬೊಕ್ಕ ಶಾಸಕರು ಉಮಾನಾಥ್ ಕೋಟ್ಯಾನ್ ಪಂತೆರು. ಬೆತ್ರದ ಶಾಸಕರು ಬೊಕ್ಕ ಯುವ ದಸರಾ ಸಂಘಟಕರು ಉಮಾನಾಥ ಕೋಟ್ಯಾನ್ ಕುಟ್ಲಡು ಸುದ್ದಿ ಕೂಟುಡು ಪಾತೆರ್ದು 2ನೇ ವರ್ಷದ ಮಂಗಳೂರು ಯುವ ದಸರಾ 2024 ದೀಪಾವಳಿ ಸಂಭ್ರಮ ಸ್ಟಾರ್ ಮ್ಯೂಸಿಕಲ್ ನೈಟ್ ನವೆಂಬರ್ 2 ಕುಡ್ಲದ ಕರಾವಳಿ ಉತ್ಸವ ಮೈದಾನಡು ಬಯಗ್ 8 ಗಂಟೆಗೆ ನಡಪುಂಡು. ಒಂದು ದಸರಾ ಪೊರ್ತುಡು ನಡಪೊಡಿತ್ತಂಡು ಆಂಡ ಪರಿಷತ್ ಓಟು ನೀತಿ ಸಂಹಿತೆ ದಾವರ ಈ ಸರ್ತಿ ಪಿರವ್ ಪೋತುಂಡು. ಈ ಸರ್ತಿ ಕರಾವಳಿ ಉತ್ಸವ ಮೈದಾನುಡು ಕಾರ್ಯಕ್ರಮದಿ ಒಂದ ಕನ್ನಡ ಬೊಕ್ಕ
ತುಳು ಸಿನಿಮಾಲಿನ ನಟ ನಟಿಯರು ಮೈಸೂರು ಲೋಕಸಭಾ ಸದಸ್ಯರು ರಾಜ್ಯ ಮನೆತನದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ದುಂಬುದ ಒತ್ತು ಮುಖ್ಯಮಂತ್ರಿ ಅಶ್ವತ್ಥ ನಾರಾಯಣ ಪಾಲ್ದೆತುನ್ವೆರೆಂದು ಪಂಡೆರು. ಸಂಘಟಕರು ಸಂದೇಶ್ ರಾಜ್ ಪಾತೆರ್ದು ಮೈಸೂರುಡು ಯುವ ದಸರಾ ಬಾರಿ ಪುದರಡು ಉಂಡು ಕುಡ್ಲಡ್ಲ ಇಂದಿನ ಮಲ್ಪೊಡುಂದು ಇಚ್ಚಿಡ್ ಈ ಸರ್ತಿ 2ನೇ ವರ್ಷದ ಕಾರ್ಯಕ್ರಮ ಮಲ್ತೊಂದುಲ್ಲ ಬೆತ್ರದ ಡಾಕ್ಟರ್ ಎಂ ಮೋಹನ್ ಆಳ್ವೆರೆಕ್ ತಮ್ಮನದ ಮರ್ಯಾದೆ ಮಲ್ಪು ಅಂದು ಪಂಡೆರು. ಯಶ್ ರಾಜ್, ತಿಲಕ್, ನಿಶಾನ್ ಸುದ್ದಿ ಕೂಟೊಡಿತ್ತೆರು. ನಮ್ಮ ಯುವ ದಸರಾ ದೀಪಾವಳಿ ಸಂಭ್ರಮ ಮ್ಯೂಸಿಕಲ್ ಸ್ಟಾರ್ ನೈಟ್ ಅನ್ನು ಆಯೋಜನೆ ಮಾಡಿದ್ದೇವೆ. ನಮಗೆಲ್ಲರಿಗೆ ಗೊತ್ತಿರುವಂತೆ ದಸರಾ ಸಂದರ್ಭದಲ್ಲಿ ಆಗುವಂಥ ಕಾರ್ಯಕ್ರಮ 5ನೇ ತಾರೀಕಿಗೆ ಆಗಬೇಕಿತ್ತು, ಅಕ್ಟೋಬರ್ 5ನೇ ತಾರೀಕಿಗೆ. ವಿಧಾನ ಪರಿಷತ್ತಿನ ಚುನಾವಣೆ ಬಂದದ್ದರಿಂದ ಕೋಡ್ ಆಫ್ ಕಂಡಕ್ಟ್ ಬಂದದ್ದರಿಂದ ಫ್ಲೆಕ್ಸ್ ಹಾಕಬಾರ್ದು, ಇದಾಗಬಾರ್ದು ಅಂತ ಹೇಳಿದಾಗ ಜಿಲ್ಲಾಡಳಿತ ಅದನ್ನು ಮುಂದೂಡಿ ದೀಪಾವಳಿಗೆ ನಾವು ಆಯೋಜನೆ ಮಾಡಿದ್ದೇವೆ. ಇದು ಬಹುಶಃ ನನ್ನ ಸಾರಥ್ಯದಲ್ಲಿ 2ನೇ ವರ್ಷದಲ್ಲಿ ನಡೆಯುತ್ತಿರತಕ್ಕಂಥ ಕಾರ್ಯಕ್ರಮ. ಸ್ಯಾಂಡೀಸ್ ಕಂಪನಿ ಪ್ರೆಸೆಂಟ್ ಮಾಡುವಂಥ ಈ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಕಳೆದ ವರ್ಷ ಇಲ್ಲಿ ತಮ್ಮ ಪತ್ರಿಕಾ ಕಚೇರಿಯ ಮುಂಭಾಗದಲ್ಲಿ ನಮ್ಮ ಉರ್ವ ಮೈದಾನದಲ್ಲಿ ನಡೆಯಿತು. ಬಹಳ ವಿಜೃಂಭಣೆಯಿಂದ ಮತ್ತು ಬಹಳ ಯಶಸ್ವಿಯಾಗಿ ಅದು ನಡೆದಿದೆ. ಈ ಸಲ ಕರಾವಳಿಸುವ ಮೈದಾನದಲ್ಲಿ ಇದನ್ನು ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡದ ಖ್ಯಾತ ನಟರು, ನಟಿಯರು, ಗಾಯಕರು, ತುಳು ಚಿತ್ರರಂಗದ ನಟರು, ಗಾಯಕರು ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಂತ ಡಾಕ್ಟರ್ ಅಶ್ವತ್ಥ ನಾರಾಯಣರವರು, ಹಾಗೆಯೇ ಮೈಸೂರಿನ ಸಂಸದರು, ರಾಜ್ಯ ಮನೆತನದ ಒಡೆಯರ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ತಾರೆ. ಮಂಗಳೂರಿನ ದಸರಾ ವೈಭವದಿಂದ ಆಗ್ತಾ ಉಂಟು ವರ್ಷ ಪ್ರತಿ. ಮೈಸೂರಲ್ಲಿ ಯುವ ದಸರಾ ಅಂತ ಯಾವಾಗಲೂ ವಿಜೃಂಭಣೆ ಆಗ್ತಾ ಇತ್ತು. ಮಂಗಳೂರಿಗೆ ಈ ತರದ ಒಂದು ಯುವ ದಸರಾ ಮ್ಯೂಸಿಕಲ್ ಸ್ಟಾರ್ ನೈಟ್ ಬೇಕು ಅಂತ ತೀರ್ಮಾನಿಸಿದಾಗ ಚರ್ಚೆ ಮಾಡಿ, ನಮ್ಮ ಟೀಮ್ ಜೊತೆ ಚರ್ಚೆ ಮಾಡಿ ನಂತರ ಶಾಸಕರ ಹತ್ರ ಭೇಟಿ ಮಾಡುವಾಗ ಓಕೆ ಮಾಡುವ ಅಂತ ಹೇಳಿದರು. ಇದರಲ್ಲಿ ಏನು ರಾಜಕೀಯ ಉದ್ದೇಶ ಇಟ್ಟು ಈ ಕಾರ್ಯಕ್ರಮ ಮಾಡಲಿಲ್ಲ. ಮಂಗಳೂರು ದಸರಾ ವೈಭವ ಮೆರುಗಿಗೋಸ್ಕರ ಈ ಕಾರ್ಯಕ್ರಮವನ್ನು ಶಾಸಕರ ನೇತೃತ್ವದಲ್ಲಿ ಸತತ 2ನೇ ವರ್ಷ ನಾವು ಆಯೋಜಿಸುತ್ತಿದ್ದೇವೆ. ದಿನಾಂಕ 2 ತಾರೀಕು ಶನಿವಾರ ಕಳೆದ ಸಮಯದಲ್ಲಿ ಸಂಜೆ 6 ಗಂಟೆಗೆ ಕಾರ್ಯಕ್ರಮ ಚಾಲನೆ ಆಗುತ್ತೆ. ತದನಂತರ ಉದ್ಘಾಟನಾ ಸಮಾರಂಭ ಮೈಸೂರಿನ ಮಹಾರಾಜರಾದಂಥ ಯದುವೀರ್ ಒಡೆಯರು ಆಗಮಿಸಲಿದ್ದಾರೆ. ನಂತರ ಮಾಜಿ ಉಪಮುಖ್ಯಮಂತ್ರಿಯಾದ ಅಶ್ವತ್ಥ ನಾರಾಯಣ್, ಇನ್ನಿತರ ಗಣ್ಯರ ಸಮ್ಮುಖದಲ್ಲಿ ಈ ಉದ್ಘಾಟನಾ ಕಾರ್ಯಕ್ರಮ 10 ನಿಮಿಷದ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ. ತದನಂತರ ಸನ್ಮಾನ ಕಾರ್ಯಕ್ರಮ ಪ್ರತಿ ವರ್ಷ ಯುವ ದಸರಾದ ಸನ್ಮಾನ ಅಂತ ಇಟ್ಟಿದೆ. ಲಾಸ್ಟ್ ಇಯರ್ ಯುವ ದಸರಾದ ಸನ್ಮಾನ ಶ್ರೀಯುತ ವಿಜಯಕುಮಾರ್ ಕೋಡಿಲಬೆಲೆ ಅವರಿಗೆ ನೀಡಿರುತ್ತೇವೆ. ಈ ಬಾರಿ ತೀರ್ಮಾನಿಸಿದಾಗ ಆಳ್ವಾಸ್ ಕಾಲೇಜಿನ ಶ್ರೀ ಮೋಹನ್ ಆಳ್ವಾ ಇವರಿಗೆ ಈ ವರ್ಷದ ಮಂಗಳೂರು ಯುವ ದಸರಾದ ಸನ್ಮಾನ ನೆರವೇರಲಿದೆ ಈ ವೇದಿಕೆಯಲ್ಲಿ. ರಾಜ್ಯ ತೆನಸು ಇಲಾಖೆ ಅಧಿಕಾರಿನ ಗೋಸ್ವರಡು ಉಳ್ಳಾಲ ತಾಲೂಕದ 7,553 BPL ಕಾರ್ಡ್ ದಕ್ಲೆಗ್ ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಲೆಡ್ದು ಮೋಸ ಆತನಂದು ರಫೀಕ್ ಆಮ್ಲ ಮೊಗೇರ್ ದೂರದಿರು. ಉಳ್ಳಾಲ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿದ ಗುರ್ಕಾರ್ ರಫೀಕ್ ಆಮ್ಲ ಮೊಗೇರ್ ತೊಕ್ಕೋಟುಡು ಸುದ್ದಿ ಕೂಟುಡು ಪಾತೆರ್ದು ರಾಜ್ಯ ತೆನಸು ಇಲಾಖೆ ಅಧಿಕಾರಿಲಿನ ಗೋಸ್ವರಿಡ್ದಾದ್ ಉಳ್ಳಾಲ ತಾಲೂಕದ 7,553 BPL ಕಾರ್ಡ್ ಇತ್ತನಕ್ಲೆಗ್ ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಲೆಡ್ದು ಮೋಸ ಆತಂಡು. ಇಂದೆಟ್ಟು 420 ಜನಕ್ಲಿನ BPL ಕಾರ್ಡ್ಲಿನ ಅಮಾನತುಡು ದೀತಂಡು. ರಾಜ್ಯ ಸರ್ಕಾರ ಬೊಕ್ಕ ತೆನಸು ಇಲಾಖೆ ಮಂತ್ರಿ ಈ ಕೆಪ್ಪು ಗುಪ್ಪಲಿನ ತುರ್ತು ಪರಿಹಾರ ಮಲ್ಪೊಡುಂದು ಒತ್ತಾಯ ಮಲ್ತೆರು. ಉಳ್ಳಾಲ ತಾಲೂಕುಡು 29,415 BPL ರೇಷನ್ ಕಾರ್ಡ್ ಇತ್ತದು. ಇಂದೆಟ್ಟು 420 ಕಾರ್ಡ್ಲಿನ ಬೇತೆ ಬೇತೆ ಮಾನದಂಡೊಲಿನ ಆಧಾರದ ಮಿತ್ತು ಅಮಾನತುಡು ದೀತಂಡು. 7,553 BPL ಕಾರ್ಡ್ಲಿನ ಗ್ರಾಮ ಆಡಳಿತ ಅಧಿಕಾರಿಲಿನ ವರದಿಗಾದ ಕಡಪುಡ್ದುಂಡು. ಕೇಂದ್ರಗೂ ಸೇವಾ ತೆರಿಗೆ ಕಟ್ಟನಕ್ಲಿನ ಅಮಾನತುಡು ದೀತಂಡು. ಇಲ್ಲು ಕಟ್ಟುನ ಉದ್ದೇಶಡು ಬ್ಯಾಂಕ್ ಸಾಲ ದಿಪ್ಪೆರೆ ಪಾಕ ಕುಟುಂಬದಕ್ಕಲು ಸೇವಾ ತೆರಿಗೆ ಕಟ್ಟದೇರು. 5 ಮಾನದಂಡ ಆದುದೆ ತೊಂದು BPL ಕಾರ್ಡ್ ಅಮಾನತುಡು ದೀನ ಕ್ರಮ ಸರಿಯತ್ತಂದು ರಫೀಕ್ ಪಂಡೇರು. ಕೆಪ್ಪುಗುಪ್ಪು ಪರಿಹಾರ ಮಲ್ಪೆರೆ ಈ ತುರ್ತಿಗೆ ಉಳ್ಳಾಲ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ತೆನಸು ಇಲಾಖೆಗೂ ಓಲೆ ಬರತಣಂದು 6 ಪಂಡೇರು.
ಸಮಿತಿದ ಒತ್ತು ಗುರ್ಕಾರ್ದಿ ಸುರೇಖಾ ಚಂದ್ರಹಾಸ ಪಾತೆರ್ದು ಗೃಹಲಕ್ಷ್ಮಿ ಯೋಜನೆದ 14ನೇ ಕಂತು ದೀಪಾವಳಿದ ಪೊರ್ತುಡು ಬುಡುಗಡೆ ಆಪುಂಡು. ಬುಡುಗಡೆ ಆಯಿಚಿಂಡ ಫಲ್ಲದೆ ತುನ್ನಕ್ಲು ತೊಕ್ಕೋಟು ಸೇವಾ ಸೌಧ ಮೂಜನೆ ಮಾಳಿಗಿಡ್ ನವೆಂಬರ್ ತಿಂಗೊಳುಡ್ದು ಸುರುವಾಪುನ ಗ್ಯಾರಂಟಿ ಅನುಷ್ಠಾನ ಆಫೀಸ್ ಅತ್ತಂಡ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರಿನ ಸಂಪರ್ಕ ಮಲ್ಪೋಲಿಂದ ಪಂಡೆರು. ಸಮಿತಿ ಸದಸ್ಯರು ವಿಲ್ಫ್ರೆಡ್ ಡಿಸೋಜಾ, ದೇವಾನಂದ ಶೆಟ್ಟಿ, ಜಸಿಂತ ಮೆಂಡೋನ್ಜಾ, ರೇವತಿ ವಿಶ್ವನಾಥ, ಸಲಾಂ ಕೆಸಿ ರೋಡ್ ಸುದ್ದಿ ಕೂಟುಡಿತ್ತರು. ನಮ್ಮ ಉಲ್ಲಾಲ ತಾಲೂಕಿನಲ್ಲಿ 29,415 BPL ಕಾರ್ಡ್ದಾರರಿದ್ದಾರೆ. ಈಗಾಗಲೇ ಸರ್ಕಾರ ಘೋಷಿಸಿ ಅದರಲ್ಲಿ ಯಾರು ಶ್ರೀಮಂತರಿದ್ದಾರೆ ಅವರನ್ನು ಆ BPL ಕಾರ್ಡಿನ ಪಟ್ಟಿಯಿಂದ ತೆಗೆಯಬೇಕಂತ ಸರ್ಕಾರ ಘೋಷಿಸಿದೆ. ಯಾರಿಗೂ ಶ್ರೀಮಂತರ ಕೈಯಲ್ಲಿದ್ದರೆ ಮಾತ್ರ. ಆದರೆ ರಾಜ್ಯ ಆಹಾರ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಂತಲೇ ಹೇಳ್ಬೋದು. ಆ ಒಂದು ಕಾರಣದಿಂದ ಈಗಾಗಲೇ 420 BPL ಕಾರ್ಡನ್ನು ಅಮಾನತಿನಲ್ಲಿರಿಸಲಾಗಿದೆ, ಕ್ಯಾನ್ಸಲ್ ಮಾಡಲಿಲ್ಲ. ಅಮಾನತ್ ಅಂದರೆ ತಾತ್ಕಾಲಿಕ ಅದನ್ನು ಸರ್ವೆ ಮಾಡಿಸಿ ಮತ್ತೆ ಅದನ್ನು ಲೋಪದೋಷ ಏನಿದೆ ಅದನ್ನು ಸರಿಪಡಿಸುವ ಉದ್ದೇಶದಿಂದ ಅಮಾನತಿನಲ್ಲಿ ಇರಿಸಲಾಗಿದೆ. ಉಳಿದ 7,563 BPL ಕಾರ್ಡನ್ನು ಆಯಾ VN ಅವರ ಮುಖಾಂತರ ಸರ್ವೆ ಮಾಡಿಸಿ ಸರಿ ಇದ್ದರೆ ಅವರು BPL ಕಾರ್ಡ್ ಮುಂದುವರಿಸಲಿಕ್ಕೆ ಮತ್ತು ಏನಾದರೂ ಅದರ ಲೋಪದೋಷಗಳಿದ್ದರೆ ಅದನ್ನು ರದ್ದುಗೊಳಿಸಲಿಕ್ಕೆ ಈಗಾಗಲೇ ಆದೇಶ ಮಾಡಿರುತ್ತಾರೆ. ಈ 7,535 ಏನಿದೆ 553 ಅದನ್ನು ನಾವು ಸ್ವಾಗತ ಮಾಡ್ತೇವೆ. ಅದು ಅವರು ಸರ್ವೆ ಮಾಡ್ತಾರೆ, ಅದರಲ್ಲಿ ಏನಿದೆ ಲೋಪದೋಷ ಅದನ್ನು ಸರಿಪಡಿಸಲಿ, ಅದರ ನಮ್ಮ ಇದು ಅಭ್ಯಂತರ ಇಲ್ಲ. ಆದರೆ 420 BPL ಚೀಟಿದ ಅಂಚೆ ಇದು ನಮ್ಮ ಕಾರ್ಡ್ದಾರರನ್ನು ಅಮಾನತಿನಲ್ಲಿರಿಸಿದ್ದಾರೆ. ಅದನ್ನು ಆದಷ್ಟು ಬೇಗ ರಾಜ್ಯ ಸರ್ಕಾರ ಸರಿಪಡಿಸಬೇಕಂತ ನಾವು ಈ ಮೂಲಕ ಕೇಳಿಕೊಳ್ಳುತ್ತೇವೆ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ IMA ಕುಡ್ಲಾ ಘಟಕ ಕರ್ನಾಟಕ ರಾಜ್ಯೋತ್ಸವವನ್ನು ನವೆಂಬರ್ 1 ವಿಶಿಷ್ಟ ರೀತಿಡ್ ಆಚರಣೆ ಮಲ್ಪಡುವುದು ಡಾಕ್ಟರ್ ರಂಜನ್ ಆರ್ಕೆ ತಿಳಿಪಾದರು. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ IMA ಕುಡ್ಲಾ ಘಟಕದ ಗುರ್ಕಾರ್ ಡಾಕ್ಟರ್ ರಂಜನ್ ಆರ್ಕೆ ಕುಡ್ಲಡು ಸುದ್ದಿ ಕೂಟಡು ಪಾತೆರ್ದು ನವೆಂಬರ್ 1 ಕಾಂಡೆ 10 ಕುಡ್ಲ ಅತ್ತಾವರದ IMS ಸಭಾಂಗಣಡು ಕರ್ನಾಟಕ ರಾಜ್ಯೋತ್ಸವನು ವಿಶಿಷ್ಟ ರೀತಿಡ್ ಆಚರಣೆ ಮಲ್ಪುಂಡು. ರಾಜ್ಯೋತ್ಸವ ಪ್ರಶಸ್ತಿ ಕೊರ್ಪುನ ವೈದ್ಯರು ಬರೆತ್ನ ಬೂಕ್ಲಿನ ಬುಡುಗಡೆ ವಿಶೇಷ ಉಪನ್ಯಾಸ ನಡಪೆರ ಉಂಡೊಂದು ಪಂಡೇರು. ಹಿರಿಯ ವೈದ್ಯರು ಡಾಕ್ಟರ್ ಶಾಂತಾರಾಮ ಶೆಟ್ಟಿ ಬಾವುಟ ಏರಾವಿರು 6 ಬರೆಯಿನ ಕನ್ನಡ ಬೂಕ್ಲಿನ ಡಾಕ್ಟರ್ ಹರಿಕೃಷ್ಣ ಪುನರೂರು ಬುಡುಗಡೆ ಮಲ್ಪುವೆರು. ರಾಜ್ಯ ಮಟ್ಟದ IMA ಸದಸ್ಯತ್ವ ಪಡೆಯಿನ ಒರಿ ಸಾಧಕರು ವೈದ್ಯರಿಗೆ ಈ ವರ್ಷದ್ದು IMA ಕುಡ್ಲ ರಾಜ್ಯೋತ್ಸವ ಪ್ರಶಸ್ತಿ ಕೊರ್ಪುಂಡು. ಡಾಕ್ಟರ್ ಜಿ ಶಂಕರ್, ಡಾಕ್ಟರ್ ಸತೀಶ್ ಭಂಡಾರಿ, ಡಾಕ್ಟರ್ ಸುಮನ್ ತಲ್ವಾರ್, ಡಾಕ್ಟರ್ ಶ್ರೀನಾಥ್, ಪ್ರದೀಪ್ ಕುಮಾರ್ ಕಲ್ಕೂರ ಪಾಲ್ ತೆತುನ್ವೇರೆಂದು ಡಾಕ್ಟರ್ ರಂಜನ್ ಆರ್ಕೆ ಪಂಡೇರ್, ಡಾಕ್ಟರ್ ಅವಿನ್ BR ಆಳ್ವ ಸುದ್ದಿ ಕೂಟುಡಿತ್ತರು. ಭಾರತೀಯ ವೈದ್ಯಕೀಯ ಸಂಘ ಮಂಗಳೂರು ಬ್ರಾಂಚ್ ಪ್ರಪ್ರಥಮವಾಗಿ ಅಂದರೆ ಪ್ರಥಮ ಬಾರಿಗೆ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಿದ್ದು ಅಂದು ಡಾಕ್ಟರ್ ಎಂ ಶಾಂತಾರಾಮ ಶೆಟ್ಟಿ ಅವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ. ಅಂದು ಕನ್ನಡ ಪುಸ್ತಕದ ಬಿಡುಗಡೆ, ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಹಾಗೂ ವಿಶೇಷ ಉಪನ್ಯಾಸಗಳು ನಾವು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಬೆಳಗ್ಗೆ ಸುಮಾರು 10:30 ಸರಿಯಾಗಿ ನಾಡಿನ ಹಿರಿಯ ವೈದ್ಯ ಡಾಕ್ಟರ್ ಶಾಂತಾರಾಮ ಶೆಟ್ಟಿ ಅವರ ಅಮೃತ ಹಸ್ತದಿಂದ ನಾಡ ಧ್ವಜಾರೋಹಣ ಜರುಗಲಿದ್ದು, ಡಾಕ್ಟರ್ ಶಾಂತಾರಾಮ ಶೆಟ್ಟಿ ಅವರು ಬರೆದ ಕನ್ನಡ ಪುಸ್ತಕವನ್ನು ಮಾಜಿ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಶ್ರೀ ಹರಿಕೃಷ್ಣ ಪುನರೂರು ಬಿಡುಗಡೆ ಮಾಡಲಿದ್ದಾರೆ. ವೈದ್ಯಕೀಯ, ಸಾಹಿತ್ಯ, ಶಿಕ್ಷಣ ಮತ್ತು ಸಾಮಾಜಿಕ ಸೇವೆಯ ಜೊತೆಗೆ ನಾಡು, ನುಡಿ, ನೆಲ, ಜಲ, ಪರಿಸರಕ್ಕಾಗಿ ಸಂಘಟನೆಗಳ ಮೂಲಕ ಹೋರಾಟ ಮಾಡಿ ಜನಜಾಗೃತಿ ಮೂಡಿಸಿದ ರಾಜ್ಯ ಮಟ್ಟದ IMA ವೈದ್ಯ ಓರ್ವರಿಗೆ ಈ ವರ್ಷದಿಂದ IMA ಮಂಗಳೂರು ವತಿಯಿಂದ IMA ಮಂಗಳೂರು ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಾಡೋಜ ಶ್ರೀ ಶಂಕರ್ ಪ್ರದಾನ ಮಾಡಲಿದ್ದು, ನಿಟ್ಟೆ ವಿಶ್ವವಿದ್ಯಾಲಯ
ವಿಶ್ರಾಂತ ವೈಸ್ ಚಾನ್ಸಲರ್ ಡಾಕ್ಟರ್ ಸತೀಶ್ ಭಂಡಾರಿ ಅವರು ಶುಭಾಶಯ ನುಡಿ ಸಲ್ಲಿಸಲಿದ್ದು, ಬಹುಭಾಷಾ ನಟ ಶ್ರೀ ಸುಮನ್ ತಲ್ವಾರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದು, ದಕ್ಷಿಣ ಕನ್ನಡ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ನ ಹಾಲಿ ಹಾಗೂ ಮಾಜಿ ಅಧ್ಯಕ್ಷರುಗಳಾದ ಶ್ರೀನಾಥ್ ಮತ್ತು ಪ್ರದೀಪ್ ಕುಮಾರ್ ಕಲ್ಪುರ ಅವರುಗಳು ಗೌರವ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಶುಕ್ರವಾರ ಕುತ್ತಾರು ವೆಜಿನೇಷನ್ ಹೋಟೆಲ್ಡ್ ಕನ್ನಡ ರಾಜ್ಯೋತ್ಸವ ಮನೋಹರ ಪ್ರಸಾದ್ ನೆಂಪುದ ಲೇಸನ ಬಯ್ಯ 4 ಗಂಟೆಗೆ ದೀವೊಂದುಂಡು. ಮಲಾರ್ ಜಯರಾಮರೈ, ಜಯಂತ್ ಉಳ್ಳಾಲ ಬೊಕ ಜಾನ್ ಡಿಸೋಜಾ ಇಂಚ ಮಾಧ್ಯಮ ಪ್ರತಿನಿಧಿಲೆಗ್ ಮರ್ಯಾದೆ ಸಮ್ಮನ ಮಲ್ಪೊಡೊಂದು ಪ್ರಕಟಣೆಡ್ ತೆರಿಪಾದಿರು. ಇಡಿಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಎಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.